ಕರಾವಳಿ ಕರ್ನಾಟಕದ ಶ್ರೀಮಂತ ಕಲೆ ಯಕ್ಷಗಾನದ ಸಾಧಕ ಅಪ್ರತಿಮವಾದಂತಹ ಹಿನ್ನೆಲೆ ಒಂದು ಹಿನ್ನೆಲೆ ವಾದಕದಲ್ಲಿ ಬಹಳ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದವರು. ಅದರ ಜೊತೆಗೆ ಯಕ್ಷಗಾನದ ಸಂಘಟಕ, ಮೇಳದಲ್ಲಿಯೂ ಕೂಡ ಒಂದಷ್ಟು ಕಾಲ ಸೇವೆಯನ್ನು ಸಲ್ಲಿಸಿ ನಿರಂತರವಾಗಿ ಯಕ್ಷಗಾನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾತ್ರವನ್ನು ವಹಿಸ್ತಾ ಸಂಘಟನಾ ಚತುರ ಅಂತ ಎನಿಸಿಕೊಂಡಿರುವಂಥವರು. ಈ ಬಾರಿ 2016ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ಬಿ ಸೀತಾರಾಮ ತೋಳ್ಪಡ್ತಾಯ ಧರ್ಮಸ್ಥಳ ಇವರೀಗ ನಮ್ಮ ಜೊತೆಗಿದ್ದಾರೆ. ಬಹಳ ವಿಶೇಷವಾಗಿ ಇವತ್ತು ಅವರನ್ನ ಸಂದರ್ಶನ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಬೇಡ ಸಂದರ್ಶನ ಬುರ್ಚಿ ಮಾರ ದಾಯಗ್ ಅಂತ ಹೇಳಿದ್ರು, ಆದ್ರೆ ನಿರಂತರವಾಗಿ ಅವರನ್ನ ಕೇಳ್ಕೊಂಡ್ವಿ. ಯಾಕೆಂತಂದ್ರೆ ನಮ್ಮೂರಿನವರು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ನಾವು ಸಂದರ್ಶನ ಮಾಡದಿದ್ರೆ ಹೇಗೆ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಮತ್ತು ಅವರನ್ನ ಕನ್ವಿನ್ಸ್ ಮಾಡಿ ಬಂದದ್ದು. ಇವತ್ತು ಬೇಡ ಅಂತ ಹೇಳುವಂಥದ್ದನ್ನೇ ಜಾಸ್ತಿ ಹೇಳಿದ್ರು. ಸರ್, ಇವತ್ತು ನೀವು ನಮ್ಮ ಜೊತೆಗೆ ಮಾತನಾಡಿ ಒಪ್ಕೊಂಡಿದ್ದೀರಿ. ಜೊತೆಗೆ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ, ಆ ಒಂದು ಮೂಮೆಂಟ್ ಹೇಗಿತ್ತು ಸರ್? ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನದ ಟೈಮ್. ಓಂ ಶ್ರೀ ಮಂಜುನಾಥಾಯ ನಮಃ. ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನು ಸಾಷ್ಟಾಂಗ ವಂದಿಸುತ್ತಾ, ಇದೊಂದು ಅವಿಸ್ಮರಣೀಯ ಒಂದು ಸಂದರ್ಭ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ನಾನಿದು ಪ್ರಾಯಶಃ ಈ 7ನೇ ಬಾರಿ ನಾನು ಇದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಪ್ರತಿ ವರ್ಷವೂ ನಾನು ಇದಕ್ಕೆ ನನ್ನ ಒಂದು ಲೆವೆಲ್ನಲ್ಲಿ ಟ್ರೈ ಮಾಡ್ತಿದ್ದೆ, ಆದರೆ ಆಗಲಿಲ್ಲ. ಈ ಸಲ ಪೂಜ್ಯ ಶ್ರೀ ಮಂಜುನಾಥ ಸ್ವಾಮಿ ದಯದಲ್ಲಿಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ ಎಂಬಂತೆ ಆ ಮಹಾಗಣಪತಿಯ ದಯದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡಂತೆ ನನಗೆ ಈ ಸಲ ಪ್ರಾಯಶಃ ನಂದು ಅದು ಸುವರ್ಣ ಸಂಭ್ರಮದ ಆ ಲೀಸ್ಟಲ್ಲಿ ಏನೋ ಉಂಟು ಅಂತ ನನಗೆ ಸುದ್ದಿ ಬಂತು. ನನಗೆ ಸ್ವಲ್ಪ ಬೇಸರ ಆಯಿತು. ಇಷ್ಟ ಆಗಿಯೂ ಅದು ಆಯ್ತಲ್ಲ ಅಂತ ಹೇಳಿಕೊಂಡು ಆಯಿತು. ಕೊನೆಯಲ್ಲಿ ಆಗುವಾಗ ಮರು ದಿವಸ 2 ಗಂಟೆಗೆ 1ನೇ ತಾರೀಕಿಗೆ ಅದನ್ನು ಸಂಭ್ರಮಿಸುವುದಾದರೆ 31ನೇ ತಾರೀಕಿಗೆ 2 ಗಂಟೆಗೆ ನನಗೆ ಇಲ್ಲ ನಿಮ್ಮ ಲಿಸ್ಟು ನಮ್ಮ ಜಿಲ್ಲಾ ರಾಜ್ಯೋತ್ಸವದ ಲೀಸ್ಟಿಗೆ ಬಂದಿದೆ, 69 ಜನರ ಲೀಸ್ಟಲ್ಲಿ ನಿಮ್ಮದು ಯಕ್ಷಗಾನದ ಬಂದಿದೆ ಎಂಬ ಸಂತೋಷದ ಸುದ್ದಿಯನ್ನು ನಮಗೆ ಆವಾಗ ನನಗೆ ಆ ಸುದ್ದಿ ಕೇಳಿ ಒಮ್ಮೆ ರೋಮಾಂಚನ ಆಯಿತು. ಇದೊಂದು ಅವಿಸ್ಮರಣೀಯ ಒಂದು ಕ್ಷಣ ಅಂತ ನಾನು ಭಾವಿಸಿ ನಮ್ಮ ಕುಲದೇವರನ್ನು ಮಂಜುನಾಥ ಸ್ವಾಮಿಯನ್ನು ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ನೆನೆಸಿಕೊಂಡು ಮೊದಲು ನಾನು ಮಾಡಿದ ಕೆಲಸ ಅದು ಏನು ಅಂತ ಹೇಳಿದರೆ, ಇದು ಪ್ರಸ್ತುತವ ಯಾವುದು ಗೊತ್ತಿಲ್ಲ, ನಾನು ಸೀದಾ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಪೂಜ್ಯರನ್ನು ಮನಸಾರ ನೆನೆಸಿಕೊಂಡು ನಾನು ಬೆಂಗಳೂರಿಗೆ ಹೊರಟು ನಮಗೆಲ್ಲ ಬಹಳ ವೆಲ್ ಆರ್ಗನೈಸ್ಡ್ ಪ್ರೋಗ್ರಾಮ್ ಅಂತ, ನಾನು ಸರ್ಕಾರದೊಂದು ಪ್ರೋಗ್ರಾಮ್ ಈ ಥರ ಆಗ್ತದೆ ನಾನು ಕನಸಲ್ಲೇ ನೆನೆಸಿಲ್ಲ. ಮತ್ತು ಈ ಒಂದು ಪ್ರಶಸ್ತಿಯ ಬಗ್ಗೆ ನಾನು ಇಷ್ಟು ಗಂಭೀರವಾಗಿ ನಾನು ತಗೊಳ್ಳಿಲ್ಲ. ಇದು ನಿಜವಾಗಿ ಬಹಳ ದೊಡ್ಡ ಒಂದು ಪ್ರಶಸ್ತಿ ಅಂತ ನನಗೆ ಆವಾಗ ಗೊತ್ತಾಯಿತು. ಒಬ್ಬರು ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಸನ್ಮಾನ ಆಗುವಲ್ಲಿ ಪ್ರಶಸ್ತಿ ಕೊಡುವಲ್ಲಿ ನಮ್ಮನ್ನು ಕೂತ್ಕೊಳಿಸಿ ಆಗುವಾಗ ನಾವು ಏನೋ ಒಂದು ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹತ್ರ ಕೂಡ ಏನೋ ಸ್ವಲ್ಪ ತಮಾಷೆಗೆ ನೀವು ಏನೋ ಮಾತು ತುಂಬ ಒಂದು ಹಾಸ್ಯವಾಗಿ ಮಾತಾಡಿದೆ. DK ಶಿ ಅವ್ರ ಹತ್ರ ಮಾತಾಡಿದೆ, ನಮ್ಮನ್ನು ಕೂತ್ಕೊಳಿಸಿ ನನ್ನ ಪೇಟ ಎಲ್ಲ ಸರಿ ಮಾಡಿದ್ರು. ನನಗೆ ಯಾವುದೋ ಒಂದು ರೀತಿಯ ಒಂದು ರೋಮಾಂಚನ ಆದಾಗ ಆಯಿತು. ಇದೊಂದು ಸಂಭ್ರಮವನ್ನು ನಾವು ನಮ್ಮ ಒಂದು ಜನ್ಮದಲ್ಲಿ ಮರೆಯಬಾರದ ಒಂದು ಪ್ರಶಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಯಕ್ಷಗಾನ ಅಂತಂದ ಕೂಡಲೇ ಒಬ್ರು ಯಕ್ಷಗಾನ ಕಲಿಯೋದು ಹೇಗೆ ಅಂತಂದ ಕೂಡಲೇ ನೀವು ಹೇಗೆ ಕಲ್ತಿದ್ದು ಅಂತ ಕೇಳ್ತಾರೆ. ನಿಮ್ಮ ತಂದೆಯವರು ಒಬ್ಬ ಅತ್ಯದ್ಭುತವಾದಂತಹ ಭಾಗವತರಾಗಿದ್ರು, ನೀವು ಚೆಂಡೆಯ ವಾದಕರಾಗಿದ್ದು ಹೇಗೆ? ನೀವೇನಾದ್ರೂ ವೇಷ ಹಾಕಿದ್ದೀರಾ ಅಥವಾ ನೀವು ಯಕ್ಷಗಾನದಲ್ಲಿ ನಿಮಗೆ ನೃತ್ಯ ಗೊತ್ತುಂಟಾ? ಯಾಕೆಂದ್ರೆ ನಿಮ್ಮನ್ನು ನಾವೆಲ್ಲ ಮ್ಯಾಕ್ಸಿಮಮ್ ನೋಡಿದ್ದು ಚೆಂಡೆ ವಾದಕರಾಗಿ ಮಾತ್ರ. ಸೊ ಯಕ್ಷಗಾನದ ಆಸಕ್ತಿ, ನೀವು ಯಾಕೆ ತಂದೆಯಂತೆ ಭಾಗವತರಾಗಲಿಲ್ಲ? ಒಳ್ಳೆ ಪ್ರಶ್ನೆ. ಮನೆಯಲ್ಲಿ ತಂದೆಯವರು ಭಾಗವತರಾಗಿದ್ರು, ಕೆಲವು ಶಿಷ್ಯರು ಬಂದು ಕಲಿತಾ ಇದ್ರು. ಆವಾಗಲೂ ಯಾಕೆ ಏನೋ ಗೊತ್ತಿಲ್ಲ, ನನಗೆ ಚೆಂಡೆಯಲ್ಲಿ ಬಹಳ ಆಸಕ್ತಿ ಇತ್ತು. ನಾನು ಅವರ ಒಂದು ತಾಳಮದ್ದಲೆಗೆ ಹೋಗುವಾಗ ನಾನು ಜೊತೆಯಲ್ಲಿ ಚೆಂಡೆ ಬಾರಿಸಲಿಕ್ಕೆ ಹೋಗ್ತಿದ್ದೆ. ಅವು ನಮಗೆ ಅದು ಪ್ರಾಯಶಃ ನಮಗೆ ರಕ್ತಾನುಗತವಾಗಿ ಬಂದಿದ್ದು. ಪ್ರಾರಂಭದಲ್ಲಿ ನಮಗೆ ಗುರುಗಳಂತ ಇರಲಿಲ್ಲ, ನಮಗೆ ರಕ್ತಾನುಗತವಾಗಿ ನಮ್ಮ ತಂದೆಯವರು ಭಾಗವತರು, ನನ್ನ ತಮ್ಮಂದರು ಎಲ್ಲ ಒಂದು ರೀತಿಯ ಹಿಮ್ಮೇಳ ಕಲಾವಿದರ ಕಾರಣಕ್ಕೆ ನಮಗೆ ಮನೆಯಲ್ಲೇ ಆಸಕ್ತಿ ಆಯಿತು. ನಾನು ಅವರಿಗೆ ತಾಳಮದ್ದಲೆಗೆಲ್ಲ ಹೋಗುವಾಗ ಅಲ್ಲಿಯೂ ಅವರ ಪದ್ಯಕ್ಕೆ ನಾನು ಚೆಂಡೆ ಬಾರಿಸಿಕೊಂಡಿದ್ದೆ. ಆ ನಂತರ ಇದು ಹೇಗೆ ಬೆಳೆಯಿತು ಅಂತ ಹೇಳಲಿಕ್ಕೆ ಕಾರಣ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಯೋಜನೆಯಂತೆ 71ರಲ್ಲಿ ಏನೋ ಕಲಾ
ಧರ್ಮಸ್ಥಳದಲ್ಲಿ ಲಲಿತ ಕಲಾ ಕೇಂದ್ರವನ್ನು ಪ್ರಾರಂಭಿಸಿದರು. ಯಕ್ಷಗಾನ ಕಲಿಯುವ ಮಕ್ಕಳಿಗೆ ತುಂಬಾ ಸುವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಿ ಪೂಜೆ ಹೆಗಡೆ ಅವರು ಅದನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ನಾನು ಕಾಲೇಜಿಗೆ ಹೋಗ್ತಿದ್ದೆ. ನಮ್ದದು ಪ್ರಾರಂಭ ಆದದ್ದು ದೇವಸ್ಥಾನದ ಎದುರುಗಡೆ ಇರುವಂಥ ವಸಂತ ಮಾಲ್ನಲ್ಲಿ. ಆವಾಗ ಹುಡುಗರು ಗುರುಗಳಿಗೆ ಎಲ್ಲ ಅಲ್ಲಿ ರೂಮ್ ಎಲ್ಲ ವ್ಯವಸ್ಥೆಯು ವಸಂತ ಮಾಲ್ನಲ್ಲೇ ಮಾಡಿದ್ರು. ನಾನು ಮೇಲ್ಗಡೆ ರೂಮ್ನಲ್ಲಿ ಓದ್ತಾ ಇದ್ದೆ. ಆ ಸಮಯದಲ್ಲಿ ವಿಠಲ ಶಾಸ್ತ್ರಿಗಳು, ಮಾಂಬಾಡಿ ನಾರಾಯಣ ಭಗವಂತರು, ಭಟ್ರಚಂದ್ರಗಳು ಗುರುಗಳಾಗಿ ನೇಮಿಸಲ್ಪಟ್ಟಿದ್ರು. ಆ ಕಾರಣಕ್ಕಾಗಿ ನಮಗೆ ಇದರಲ್ಲಿ ಆಸಕ್ತಿ ಇತ್ತು. ಮತ್ತೆ ಸ್ವಲ್ಪ ನಮಗೆ ವಿಠಲ ಶಾಸ್ತ್ರಿಗಳ ಪರಿಚಯವಿತ್ತು. ಅವರು ಧರ್ಮಸ್ಥಳ ಮೇಳವನ್ನು ಪ್ರಾರಂಭದಲ್ಲಿ ನಡೆಸಿಕೊಂಡು ಹೋದವರು. ದೊಡ್ಡ ಹಿರಿಯ ಕಲಾವಿದರಾದ, ಅದ್ಭುತ ಕಲಾವಿದರಾದ ಮಾನ್ಯ ದಿವಂಗತ ಕುರಿಯ ವಿಠಲ ಶಾಸ್ತ್ರಿಗಳು ಎಷ್ಟೋ ವರ್ಷ ಆದ ನಂತರ ಅವ್ರದ್ದೇ ಆದಂಥ ಒಂದು ಭಾವನೆಯಲ್ಲಿ ಅವರು ಯಕ್ಷಗಾನ ನಡೆಸಿಕೊಂಡು ಹೋಗ್ತಾ ಇದ್ರು. ಕೊನೆಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಕ್ಷೇತ್ರದಿಂದಲೇ ಅದನ್ನು ನಡೆಯುವಂತೆ ಮಾಡಿದ್ರು. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಡಿ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮೇಳ ಕ್ಷೇತ್ರದಿಂದ ನಡೆಯುವ ಹಾಗೆ ಆಯಿತು. ಆ ಸಮಯದಲ್ಲಿ ಕೊನೆಗೆ ವಿಠಲ ಶಾಸ್ತ್ರಿಗಳನ್ನು ಗುರುಗಳನ್ನಾಗಿ ನೇಮಿಸಿ ಆಗುವಾಗ ನಾವು ಬಂದು ಮಾತಾಡ್ತಾ ಇದ್ದೆವು. ಶಾಸ್ತ್ರಿಗಳು, ಗುರು ವಿಠಲ ಶಾಸ್ತ್ರಿಗಳಿಗೆ ನಾನಿದನ್ನು ಬಹಳ ಸಣ್ಣ ವಿಷಯವಾಗಿ ಹೇಳ್ತೇನೆ. ಅವರಿಗೆ ಸ್ವಲ್ಪ ಅನಾರೋಗ್ಯ ಇತ್ತು. ಅಂದ್ರೆ ಏನಲ್ಲ, ಇದು ಪದ್ಯ ಹೇಳ್ತಿದ್ರು, ಕುಣಿತಿದ್ರು, ಎಲ್ಲ ಮಾಡ್ತಿದ್ರು. ಪ್ರಾಯ ಆಗಿತ್ತು. ಅವರಿಗೊಂದು ಹಸಿವಿನ ಒಂದು ಕಾಯಿಲೆ ಇತ್ತು. ಆಗಾಗ ಅದು ತಿಂದದ್ದು ಕೂಡಲೇ ಜೀರ್ಣ ಆಗಿ ಅವರಿಗೊಂದು ಹಸಿವಾಗುವಂಥದ್ದು ಅದು ಒಂದು ಕಾಯಿಲೆ ಇತ್ತು ಪಾಪ. ಹಾಗೆ ಆವಾಗ ಏನಿದ್ರು ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದವನು ನಾನು. ಅದು ಬೀಡಿನಿಂದ ಅವಲಕ್ಕಿ ಮೊಸರ ಅಲ್ಲ, ಛತ್ರದಿಂದ ಅನ್ನವ ಇದು ಇಟ್ಟುಕೊಂಡು ಅಲ್ಲಿ ನಾನು ಟಿಫಿನ್ ಕ್ಯಾರಿಯಲ್ಲಿ ತಂದು ಅವರಿಗೆ ಏನಾದರೂ ವ್ಯವಸ್ಥೆ, ಅವರ ಹಸಿವಾಗೆ ಆ ಒಂದು ಪುಣ್ಯವೇ ಅವರ ಒಂದು ಪ್ರಶಸ್ತಿ. ನಮಗೆ ಗುರಿಯ ವಿಠಲ ಶಾಸ್ತ್ರಿ ಪ್ರಶಸ್ತಿ ಸಿಗಲಿಕ್ಕೆ ಒಂದು ಕಾರಣವ ಗೌರವಾನ್ವಿತ ಅಶೋಕ ಭಟ್ರು ಅದನ್ನು ನನಗೆ ಈ ಸಲವೇ ಪುತ್ತೂರಿನಲ್ಲಿ ಬಹಳಷ್ಟು ದೊಡ್ಡ ಸಂಭ್ರಮದಿಂದ ಅದನ್ನು ನನಗೆ ಕುರಿಯ ವಿಠಲ ಶಾಸ್ತ್ರಿಗಳಿಗೆ ಪ್ರಶಸ್ತಿಯನ್ನು, ಅದೇ ಆ ಒಂದು ನಾನು ಮಾಡಿದ ಒಂದು ಆ ಸೇವೆಯ ಒಂದು ಪರಮ ಭಾಗ್ಯವಂತ ಗ್ರಹಿಸಿ ನನಗೆ ಆ ಪ್ರಶಸ್ತಿ ಸಿಕ್ಕಿತು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಅಲ್ಲಿಯ ಶಿಷ್ಯರಿಗೆಲ್ಲ ಪಾಠ ಆದ ನಂತರ ಪಕ್ಕದ ಒಂದು ರೂಮ್ ಇತ್ತು. ಪಕ್ಕದ ಒಂದು ಕೊಠಡಿಯಲ್ಲಿ ನನಗೆ ಮತ್ತು ಮಾನ್ಯ ದಿವಂಗತ ಚೆನ್ನಮ್ಮ ಶೆಟ್ಟರಿಗೆ, ಪಾಪ ಯಂಗ್ ಏಜಿನಲ್ಲಿ ಪಾಪ ತೀರಿ ಹೋದ್ರು. ಒಳ್ಳೆ ಕಲಾವಿದ, ತುಂಬ ಕಲಾವಿದ, ಒಳ್ಳೆ ಅರ್ಥಗಾರಿಕೆ, ಮತ್ತೆ ಗುರುಗಳ ಒಂದು ಆ ಪರಮ ಭಕ್ತಿ. ನಾನು ಈ ಸಮಯದಲ್ಲಿ ಅವರನ್ನು ನೆನೆಸಿಕೊಳ್ಳಲೇಬೇಕು, ಚೆನ್ನಪ್ಪ ಶೆಟ್ಟರನ್ನು. ನನಗೆ ಮತ್ತು ಚೆನ್ನಪ್ಪ ಶೆಟ್ಟರಿಗೆ ಬಹಳ ಚೆನ್ನಾಗಿ ಪರ್ಸನಲ್ ಬಂದು ಅವರು ಶಾಸ್ತ್ರಿಗಳು ನಿಂತು ಕುಣಿರಿ ಅಂತೇಳಿ 4ನೇ ಹೆಜ್ಜೆವರೆಗೆ ಕಲಿಸಿ, 1 2 3 4 4ನೇ ಹೆಜ್ಜೆವರೆಗೆ ಕಲಿಸಿ ಏಕತಾಳದಲ್ಲಿ ಅದರ ನಡೆಯನ್ನು ಹೇಳಿಕೊಟ್ಟು ಎಲ್ಲ ಆಗಿ ಮುಕ್ತಾಯದವರೆಗೆ ಏಕತಾಳದಲ್ಲಿ ನಮಗೆ ಕಲಿಸಿಕೊಟ್ಟವರು ಪರಮ ಪೂಜ್ಯ ದಿವಂಗತ ವಿಠಲ ಶಾಸ್ತ್ರಿಗಳು. ಆ ಪದ್ಯ ಕೂಡ ನನಗೆ ಈಗ ನೆನಪುಂಟು. ಅಮ್ಮಯ್ಯ ಬಿಡುದು ಕೂಡ ನೀ ಸುಮ್ಮನೆ ಏಕತಾಳದಲ್ಲಿ ಅಮ್ಮಯ್ಯ ಬಿಡುದು ಕೂಡ ನೀ ಸುಮ್ಮನೆ ಯೋಚಿಸಬೇಡ ಅಂತ ಅವರು ಪದ್ಯ ಹೇಳಿ ಮಾಡಿಕೊಂಡು ಅವರು ನಮಗೆ ತಾಳ ಹಾಕಿಸಿ ಇನ್ನು ಕುಣಿಸಿ ನನಗೆ ಅಭ್ಯಾಸ ಮಾಡಿದವರು. ನಮಗೆ ಅವರು ಗುರು ಸಮಾನರು ಹೌದು, ಗುರುಗಳು ಹೌದು. ಅವರ ಒಂದು ಆ ಸೇವೆ ಮಾಡಿದ ಅವರು ಪೂಜ್ಯ ಹೆಗ್ಡೆ ಅವರಲ್ಲಿ ಕೇಂದ್ರ ಮಾಡಿದ ಕಾರಣ ನಮಗೆ ಯೋಗ ಬಂದದ್ದು. ಇಲ್ಲದ್ರೆ ಯೋಗವು ನಮಗೆ ಇರಲಿಲ್ಲ. ಅಷ್ಟಕ್ಕಾಗಿ ಮಾಂಬಾಡಿ ನಾರಾಯಣ ಭಗವಂತರು ಹಿಮ್ಮೇಳದ ಹೇಳಿಕೊಟ್ಟಿದ್ರು, ಹೇಳುವ ಗುರುಗಳಾಗಿದ್ರು. ಅದು ನನಗೆ ಈಗಲೂ ಕೆಲವರು ಹೇಳ್ತಾರೆ, ತುಂಬಾ ಸಂತೋಷ ಪಡ್ತಾರೆ ನನ್ನ ಉರುಳಿಕೆಯ ಬಗ್ಗೆ. ಈಗಲೂ ಅದು ಇದೆ. ಆ ಒಂದು ಎಲ್ಲ ಉರುಳಿಕೆಗಳ ಅಷ್ಟು ಸ್ಪೀಡ್ ಬರಲಿಕ್ಕೆ ಎಲ್ಲವೂ ಕಾರಣ ನಮ್ಮ ದಿವಂಗತ ಮಾಂಬಾಡಿ ನಾರಾಯಣ ಭಗವಂತರು. ಅವಾಗ ಮಧ್ಯಾಹ್ನ ಗಣಪತಿ ಕೊಟ್ಟು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದ್ರು. ನಾವೆಲ್ಲ ಜೊತೆಯಲ್ಲೇ ಕಲ್ತದ್ದು. ನಮಗೆ ಆ ಒಂದು ಕೂಡ ಹಿನ್ನೆಲೆ ತುಂಬ ನನಗೆ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಆಯ್ತು. ಅಲ್ಲಿಂದ ಒಂದೊಂದೇ ನಾವು ಮುಂದೆ ಹೋಗ್ಲಿಕ್ಕೆ ಆಯ್ತು. ಯಾಕಂದ್ರೆ ಪದ್ಯ ಹೇಳಲಿಕ್ಕೆ ನಾನು ಭಾಗವತಿಗೆ ಮಾಡಲಿಲ್ಲ ಅಂತ ಬಿಟ್ರೆ ಇವತ್ತು ಒಂದು 10-30 ರಾಗ ನನಗೆ ಆರಾಮ ಬರ್ತದೆ. ಕೆಲವು ಎಷ್ಟೋ ನಾನು ಕ್ಯಾಸೆಟ್ಗಳಲ್ಲಿ ಆಗುವಾಗಲೂ ಭುಜವಲ್ಲಿ ಅವರು ಕ್ಯಾಸೆಟ್ ಮಾಡಿದ್ದಾರೆ, ಅಶೋಕ ಭಟ್ರಲ್ಲಿ ಹೇಳುವಾಗ ನಾನು ದೊಡ್ಡ ದೊಡ್ಡ ಭಾಗವತರುಗಳಿಗೆ ಕೂಡ ಹೆಸರು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ನನ್ನ ಒಂದು ಇದರಲ್ಲೆಲ್ಲ ಅದನ್ನು ಈ ರಾಗದಲ್ಲಿ ಹೇಳಿದರೆ ತುಂಬ ಚೆನ್ನಾಗಿಲ್ವ ಅಂತ ನಾನು ಹೇಳ್ತಾ ಇದ್ದೆ. ಅದು ಹೋಗ್ತಾ ಇದ್ದು. ಅದನ್ನು ಕೂಡ ಅವರು ಯಾವ ದೊಡ್ಡ ಭಾಗವತರುಗಳು ಕೂಡ ಅದನ್ನು ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಅದು ಒಂದು 2-3 ಕ್ಯಾಸೆಟ್ ಆಗಿದೆ. ತುಂಬ ಅದನ್ನು ನೆಗೆಟಿವ್ ಆಗಿ ಕಳಿಸ್ ಅದೇ ರಾಗದಲ್ಲಿ ಅವರು ಅದನ್ನು ಹಾಡ್ತಿದ್ದದ್ದು ನನಗೆ ಅದರಲ್ಲಿ ಒಂದು ಸಂತೋಷ. ತುಂಬ ಚೆನ್ನಾಗಿ ನಾನು
ರಾಗದ ಅನುಭವ ಮಾಡಿದ್ರೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಶ್ರೀಮತಿಯವರು ಮನೋರಮ ತೋಳ್ಪಡ್ತೆ ಅವರವರು ತುಂಬಾ ಸಂಗೀತ ಅಭ್ಯಾಸ ಮಾಡ್ತಾರೆ, ಅವ್ರದ್ದು ಸೀನಿಯರ್ ಎಲ್ಲ ಆಗಿದೆ. ಆವಾಗ ಅವರಿಗೆ ಸಂಗೀತ ಪಾಠ ಆಗುವಾಗ, ನಮ್ಗೆ ಮನೆಯಲ್ಲಿ ಆಗುವಾಗ ಆ ರಾಗದ ಅನುಭವ, ತುಂಬಾ ರಾಗದ ಅನುಭವ ನನಗೆ ಬರ್ತಿತ್ತು. ಹಾಗೆ ನಮ್ಮ ತಮ್ಮ ಜನಾರ್ದನಿಗೂ ತುಂಬಾ ರಾಗದ ಅನುಭವ ಇದೆ. ಅವನಿಗೂ ಕೂಡ ಜನಾರ್ದನಿಗೆ ತುಂಬಾ ಹಾಡ್ತಾನೆ ಅವನು ಏನಾದ್ರೂ ತಪ್ಪಿದ್ರು ಕೂಡ ನೋಡಿ, ಆ ರಾಗದಲ್ಲಿ ಅಲ್ಲಿ ಸಂಚಾರ ಸರಿಯಾಗಿಲ್ಲ ಅಂತ ಹೇಳುವಲ್ಲಿವರೆಗೆ ಇದ್ದ. ಇದು ಒಂದು ಮುಖ್ಯ ಕಾರಣ. ಚೆಂಡೆಯಲ್ಲಿ ಮತ್ತೆ ಈಗ ನೀವು ದಾಮೋದರ ಕೇಳಿದ ಹಾಗೆ, ಚೆಂಡೆಯಲ್ಲಿ ನಿಮಗೆ ಯಾವ ಒಂದು ಇಷ್ಟು ಸಿಗಲಿಕ್ಕೆ ಕಾರಣ ಏನು ಅಂತ, ಇದಕ್ಕೆ ಮುಖ್ಯ ಕಾರಣ ನಾನು ಹೇಳ್ತೇನೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಡಿ ಹರ್ಷೇಂದ್ರ ಕುಮಾರ್ ಅವರು. ನನ್ನ ಒಂದು ಈ ವಿದ್ಯೆಯನ್ನು ನನಗೆ ಅನಾವರಣಗೊಳ್ಳಿಕ್ಕೆ ನನಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಪರಮ ಪೂಜ್ಯರು. ಅದು ನಾನು ಎಷ್ಟು ಬಾರಿ ಹೇಳಿದ್ರು ಅದು ನನಗೆ ಯಾವ ರೀತಿಯಲ್ಲಿ ನನ್ನ 7 ಜನ್ಮದಲ್ಲಿ ನಾನು ಈ ಋಣವನ್ನು ನನಗೆ ಅವರಿಗೆ ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಬರೇ ಚೆಂಡೆಯಲ್ಲಿ, ಯಕ್ಷಗಾನದಲ್ಲಿ ಅಲ್ಲ, ಸರ್ವ ರೀತಿಯಲ್ಲಿ, ಶಾಂತಿವನ ಟ್ರಸ್ಟ್ ಅಲ್ಲಿ ಆಗಲಿ, ಯಾವುದೇ ಒಂದು ವಿಭಾಗದಲ್ಲಿ ನಾವು ಒಂದೊಂದು ನಮಗೆ ಹೇಳಿಕೊಂಡು ಬಹುಮುಖ ಪ್ರತಿಭೆ ಅಂತ ನಮಗೆ ಅದಕ್ಕೆಲ್ಲ ಅನುಗ್ರಹ ಮಾಡಿದ್ರು ಮಂಜುನಾಥ ಸ್ವಾಮಿ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. ನಮ್ಮನ್ನು ಬೀಡಿಗೆ ಆವಾಗ ಸೇವೆಗಾಗಿ ನವರಾತ್ರಿಯಲ್ಲಿ ಅಚ್ಯುತಾಸರು ಬರ್ತಿದ್ರು, ದೊಡ್ಡ ಹರಿದಾಸರಾದ ಅಚ್ಯುತಾಸರು ಬರ್ತಿದ್ರು, ಗುರುರಾಜ ನಾಯ್ಡು ಬರ್ತಿದ್ರು, ಎಂತೆಂಥ ಹಂಡೆ ವೇದವ್ಯಾಸರು ಬರ್ತಿದ್ರು, ದೊಡ್ಡ ದೊಡ್ಡ ಹರಿದಾಸರುಗಳೆಲ್ಲ ಬರ್ತಿದ್ರು. ಆವಾಗ ಅವರು ಎಲ್ಲರೂ, ಇದು ನಾನು ಹೇಳಿದ್ರೆ ನನ್ನ ದೊಡ್ಡ ಹೆಸಿಗೆ ಅಂತ ಯಾರು ಭಾವಿಸಬೇಡಿ, ಅವ್ರಿಗೆಲ್ಲರೂ ತಪ್ಪಲೆ ಅವರನ್ನು ಬಿಟ್ಟೇ ಬರ್ತಿದ್ದದು. ಆವಾಗ ಅವರಿಗೆ ಎಲ್ಲ ಅವರ ಸಾಥಾಗಿ ತಪ್ಪಲೆ ನುಡಿಸ್ತಿದ್ದದ್ದು ನಾನೇ. ಆವಾಗ ಮೊಬೈಲ್ ಇಲ್ಲ, ಇವರು ದಾಮೋದರ ಅಂತ ಸುದ್ದಿ ಪೇಪರ್ನವರಿಲ್ಲ, ಯಾರಿಲ್ಲ. ಇಲ್ಲದಿದ್ರೆ ಅದು ನನಗೊಂದು ದೊಡ್ಡ ಡಾಕ್ಯುಮೆಂಟ್ ಆಗಿ ಇವತ್ತಿಗೆ ಪರಿಣಮಿಸಿದ್ದು. ಅದು ಯಾವುದಿಲ್ಲದ ಕಾರಣ ನನಗೂ ಅದು ಪುಣ್ಯವೇ. ಅಚ್ಯುತಾಸರು ಇದ್ದ ಫೋನ್ ಮಾಡಿ ತಿಳಿದು, ನಂದು ಇಂಥವತ್ತು ನಂದು ಹರಿಕತೆ ಇದ್ದಿರಲ್ವ ನೀವು ಅಂತ, ಈ ಶ್ರುತಿಯಲ್ಲಿ ಒಂದು ತಪ್ಪಲೆ ರೆಡಿ ಮಾಡಿ ಇದ್ದ, ಬನ್ನಿ ಸ್ವಾಮಿ ನನ್ನ ಯೋಗ ಅಂತ ಹೇಳುದು. ಅವ್ರಿಗೆ ಅದು ಸರಿಯಾಗ್ತಿತ್ತ ಬಿಡ್ತಿತ್ತ ಪ್ರಶ್ನೆ ಬೇರೆ. ಅಂತೂ ನಾನು ಅವರ ಒಂದು ಹರಿಕತೆಗೆ ಬಾರಿಸಿದ್ದದು ಕೂಡ ಅದು ಪ್ರಾಯಶಃ ಅವರ ಹತ್ರ ಕೂತ್ಕೊಳ್ಳಿಕ್ಕೆ ಎದುರಿಸ್ತಾ ಇದ್ದವರೇನ. ಇವರು ಹೇಳ್ತೀರಿ ನಮ್ಮ ಆಕಾಶವಾಣಿ ಕಲಾವಿದರು ಸಾಯಿನಾಥರು, ಏನು ಪುಣ್ಯ ಮಾಡ್ತೀರಿ ಸ್ವಾಮಿ, ನಮಗೆಲ್ಲ ಇಷ್ಟು ಕಲ್ತುಕೊಂಡು ಅವರ ಹತ್ರ ಕೂತ್ಕೊಳ್ಳಿಕ್ಕೆ ಎದುರಿಗೆ, ನಮಗೆ ಏನು ಗೊತ್ತಿಲ್ಲದ ಕಾರಣ ನಾವು ಏನು ಹೆದರ್ತಿರ್ಲಿಲ್ಲ ಅಂತ ನಾನು ಹೇಳಿದ್ದೆ ಅವರಿಗೆ ತಮಾಷೆ ಆಗಿ. ಗೊತ್ತಿದ್ರಲ್ವ ಹೆದರಿಕೆ ಆಗುದು ಅಂತ ನಾನು ಹೇಳ್ತಿದ್ದೆ. ಚೆನ್ನಾಗಿ ಯಾವ ಕಾರಣಕ್ಕೂ ನಾವು ಅವರು ಗುರುರಾಜ ನಾಡವರು ಪ್ರಾಯಶಃ ಅವರು ಮರಣ ಕಾಲದಲ್ಲಿ 15-20 ದಿವಸ ಮೊದಲು ನನಗೆ ಫೋನ್ ಮಾಡಿ ನಾನು ಮಾತಾಡಿದುಂಟು. ಇವತ್ತು ಅದು ಕೂಡ ನನಗೆ ಇವತ್ತಿಗೆ ನೆನಪಿದೆ. ಇಲ್ಲ ನಿಮಗೆ ಏನಾಗುದಿಲ್ಲ ಸ್ವಾಮಿ ಅಂತ ಹೇಳಿದ್ದೆ. ಅವರು ಇವತ್ತು ನೀವು ಕೇಳಿರ್ಬೋದು, ಗುರುರಾಜ ನಾಡವರ ಹರಿಕತೆ ಅಂದ್ರೆ ನಮಗೆ ಬೀಟ್ಲಲ್ಲಿ ಆಚೆ ಹೋಗ್ಲಿಕ್ಕೆ ಹೆಗ್ಡೆ ಅವರು ದೇವಸ್ಥಾನದಿಂದ ಬರುವಾಗ ಸೈಡ್ ಬಿಟ್ಟು ಬರುದು, ಆ ರೀತಿಯಲ್ಲಿ ಜನ ಸೇರ್ತಿತ್ತು. ನೀವು ಕೇಳಿರ್ಬೋದು ನೀವೆಲ್ಲ. ಅಂತ ಒಂದು ಮಹಾನ್ ಕಲಾವಿದರಿಗೂ ಕೂಡ ನಾನು ಸಾಥು ಕೊಟ್ಟದ್ದು ನನ್ನ 7 ಜನ್ಮದ ಸುಕೃತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಇವರು ನೀವು ಕೇಳಿದ್ರಿ ಚೆಂಡೆನೇ ಯಾಕೆ ಇದು ಮಾಡಿದ್ರಿ ಅಂತ, ಅದೊಂದು ಕಾರಣ ಉಂಟು. ನಾನು ನಿಜವಾಗಿ ನೋಡಿದ್ರೆ, ನೀವು ನೋಡಿದಾಗೆ ಚೆಂಡೆ ಬಾರಿಸುವ ಸಮಯ ಅಂತ ಹೇಳಿದ್ರೆ ನಾನು ಒಳ್ಳೆ ಮೃದಂಗವಾದಕ ನಾನು ಮೊದಲೇ ಬಾರಿಸಿದ್ದದು ಆಕಾಶವಾಣಿಯಲ್ಲಿ ಎಲ್ಲ ಇದರಲ್ಲಾಗ ನಾನು ಮೊದಲೇ ಬಾರಿಸಿದ್ದದು. ರಾಷ್ಟ್ರಪತಿ ಭವನದಲ್ಲಿ ಕೂಡ ನನ್ನ ಮೊದಲೇ ಫೋಟೋ ಉಂಟು ಇದ್ರಲ್ಲಿ ನೋಡಿ. ಮತ್ತೆ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಶಟ್ಲ್ ಆಡ್ತಿದ್ದೆ, ನಾನು ಒಳ್ಳೆ ಶಟ್ಲ್ ಪ್ಲೇಯರ್. ಪೂಜ್ಯ ಹೆಗ್ಡೆ ಅವರೊಟ್ಟಿಗೆ ಹರ್ಷನೊಟ್ಟಿಗೆ ನಾನು 31 ವರ್ಷ ಶಟ್ಲ್ ಆಡಿದೆ ಅಂತ ಕೀರ್ತಿ ನಮಗೆ. ಏನದು ಬಹಳ ಒಂದು, ಅದನ್ನ ನಾನು ಏನು ಹೇಳ್ಬೋದು ಅಂತ ಈ ಸಮಯದಲ್ಲಿ ನಾನು ಹೇಳ್ಬಹುದಾ ಬೇಡ ಅಂತ ನನಗೆ ಅದು ಪ್ರಸ್ತುತ ಅಪ್ರಸ್ತುತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈ ಸಮಯದಲ್ಲಿ ನನಗೆ ಒಂದು ಸಂದರ್ಭ ಇದು. ಪೂಜ್ಯ ಹೆಗ್ಡೆ ಅವರು ಮತ್ತು ಹರ್ಷೇಂದ್ರ ಕುಮಾರ್ ಅವರು ಒಳ್ಳೆ ಶಟ್ಲ್ ಪ್ಲೇಯರ್. ಅವರು ಅಲ್ಲಿ ಬಂದು ಒಂದು ಸ್ಪೋರ್ಟಿವ್ ಆಗಿರುವಾಗ ಎಲ್ಲವನ್ನು ಮರೆತು ಆಡ್ತಿದ್ದದ್ದು ನಮ್ಮ ಒಂದು ಇವತ್ತಿಗೆ ನಮಗೆ ಖಂಡಿತ ಕಟ್ಟಿದಾಗಿದೆ. ಯಾವ ಒಂದು ವಿಷಯವನ್ನು ಬಿಟ್ಟು ನಮ್ಮೊಟ್ಟಿಗೆ ಒಂದು ಮಕ್ಕಳೊಂದಿಗೆ ಮಕ್ಕಳಾಗಿ ಆಡ್ತಾ ಇದ್ರು, ಅದು ಒಂದು ನಮ್ಮ ಪುಣ್ಯ. ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸಿದವರು ಪರಮ ಪೂಜ್ಯ ಹೆಗ್ಡೆ ಅವರು. ನಾನು ಅದನ್ನು ಯಾವಾಗಲೂ ಹೇಳಿಕೊಂಡು, ನನ್ನ ಯೋಗ್ಯತೆಗೆ ಮಿಕ್ಕಿ ನನಗೆ ದೇವರು ಯೋಗ ಕೊಟ್ಟಿದ್ದಾನೆ. ಎಂತೆಂಥ ಮಹಾನ್ ಕಲಾವಿದರೊಟ್ಟಿಗೆ, ಎಂತೆಂಥ ಬಹಳಷ್ಟು ಕಲಾವಿದರಾಗಲಿ ಯಾರೇ ಆಗಲಿ, ಎಷ್ಟೆಷ್ಟು VIP ಗಳು ಬಂದಿದ್ರು, ಅವರ ಜೊತೆ ಎಲ್ಲದಕ್ಕೂ ನಾನು ಜೊತೆಯಲ್ಲಿದ್ದೆ. ಆ ಒಂದು ಕಾರಣದಲ್ಲಿ ನಾನೊಂದು ಆ ಸಮಯದ ಎಲ್ಲ ಫೋಟೋಗಳನ್ನು ನನ್ನೊಂದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ ಕಾರಣ ಇವತ್ತು ನನಗೆ ಅದು ಒಳ್ಳೆ ಡಾಕ್ಯುಮೆಂಟ್ ಆಗಿ ನನಗೆ ದೊರಕಿತು. ಅದನ್ನು ನಾನು ಸಬ್ಮಿಟ್ ಮಾಡುವಾಗಲೇ ಪುಸ್ತಕ ನೋಡಿ ಅದಕ್ಕೆ ಒಬ್ಬರು ಸಂಬಂಧಪಟ್ಟ ಇಷ್ಟಿರುವಾಗ ನಿಮಗೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಸಿಗಬೇಕು ಅಂತ ಹೇಳಿದ್ದು ನಾನು ಇವತ್ತಿಗೂ ನನಗೆ ಅದು ನನ್ನ ಮನಸ್ಸಿನಲ್ಲಿದೆ. ಆಗಲಿ ದೇವ್ರದ ಇದಾದರೂ ನಮಗೆ ಅನುಗ್ರಹಿಸಿದ್ದು. ನಾವು ಬಂದದಲ್ಲಿ ನಾವು ಅದರಲ್ಲಿ ತೃಪ್ತಿ ಪಟ್ಟುಕೊಂಡಿದ್ದೇವೆ. ಇದು ದೊಡ್ಡ ಪ್ರಶಸ್ತಿ, ಇದು ಸಿಗ್ತದೆ ಎಂದು ನಾವು ಗ್ರಹಿಸಲಿಲ್ಲ. ನನ್ನಿಂದ 1000 ಪಾಲು ದೊಡ್ಡ ಕಲಾವಿದರಿಗೂ ಇದ್ದಾರೆ, ನನಗೆ ಅದು ಗೊತ್ತಿದೆ.
ಬಹುಶಃ 2411 ಏನೋ ಇತ್ತು ಯಕ್ಷಗಾನಕ್ಕೆ ಬಂದ ಅಪ್ಲಿಕೇಶನ್ಗಳು. ಅದರಲ್ಲಿ ಇಬ್ಬರನ್ನೇ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ದೊಡ್ಡ ಭಾಗ್ಯ ಅಂತ. ಇದು ಭಾಗ್ಯ ಅಲ್ಲ, ಇದು ಸೌಭಾಗ್ಯ ಅಂತ ಹೇಳ್ತಾರೆ. ಬಹಳಷ್ಟು ಕಲಾವಿದರು ನನಗೆ ಗೊತ್ತುಂಟು. ನನಗೆ ಇದು ನನ್ನಿಂದ ಎಷ್ಟೋ ದೊಡ್ಡ ಕಲಾವಿದರು, ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಅವರಿಗಿದ್ರು ಅವರಿಗೂ ಮುಂದೆ ಸಿಗಬೇಕು, ಖಂಡಿತ ಅವರಿಗೆ ಎಲ್ಲ ಸಿಗುತ್ತದೆ. ಮತ್ತೆ ಇದಕ್ಕೆ ಮುಖ್ಯ ಏನು ಅಂತ ಕಾರಣ ಅಂತ ಹೇಳಿದ್ರೆ ಯೋಗ್ಯತೆ. ಯೋಗ ಬಹಳಷ್ಟು ಜನಕ್ಕುಂಟು, ಆದ್ರೆ ಅಲ್ಲ ಯೋಗ್ಯತೆ ಬಹಳಷ್ಟು ಜನಕ್ಕುಂಟು. ಎಷ್ಟೋ ಜನಕ್ಕೆ ಕಲಾವಿದರಿಗೆ ಯಕ್ಷಗಾನ ಅವರಿಗೆ ಯೋಗ್ಯತೆ ಇದೆ, ಆದರೆ ಯೋಗವು ಕೂಡ ಅವರಿಗೆ ಬೇಗ ಕೂಡಿ ಬರ್ಲಿ ಅಂತ, ನನ್ನಾಗೆ ಅವರು ಪ್ರಶಸ್ತಿ ತಗೊಳ್ಳಿಕ್ಕೆ ಆಗ್ಲಿ ಅಂತ ನಾನು ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೆ ಇನ್ನೊಂದು ಮುಖ್ಯ ಕಾರಣ, ಅದು ಬಿಟ್ಟು ಹೋಯ್ತು ನನಗೆ. ನಾನು ಚೆಂಡ ಮಾತ್ರ ಯಾಕೆ ಬರ್ತೇನೆ ಅಂತ ಹೇಳುವಾಗ, ನಾನು ಶಟ್ಲ್ ಆಡಿ ನನಗೆ ಕಾಲಿನ ಒಂದು ಗಂಟಿನಲ್ಲಿ ಪ್ರಾಬ್ಲಮ್ ಆಯಿತು. ಕಾಲು ಗಂಟೆಯಾಗಿ ಮತ್ತೆ ನಡೆಯುವಾಗಲೂ ಕಷ್ಟ ಆಗ್ಲಿಕ್ಕಾಯ್ತು. ಆದರೂ ಅದನ್ನು ನೀ ಕ್ಯಾಪ್ ಆಡಿಕೊಂಡು ನಾನು ಆಡ್ತಿದ್ದೆ. ಎಲ್ಲಿವರೆಗೆ ನಾವು ಪೂಜ್ಯರ ಒಂದು ಕೃಪಾ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರ ಇವರು ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಕೂಡ ಧರ್ಮಸ್ಥಳಕ್ಕೆ ಭೇಟಿ ಕೊಡುವಾಗ ಅವರು ಬ್ಯಾಟು ಶಟ್ಲ್ ಎಲ್ಲ ಹಿಡ್ಕೊಂಡೇ ಬಂದಿದ್ರು. ಅವರ ಮಗ ಕುಮಾರ ಬಂಗಾರಪ್ಪನವರು ಇದ್ರು. ಹಾಗೆ ನಾವು ಸಾಯಂಕಾಲ ಹೋಗಿ ಅಲ್ಲಿ ಗುಜರಾ ಸ್ಟೇಡಿಯಂನಲ್ಲಿ ಆಡಿದ್ರು. ಆವಾಗ ಪರಮ ಪೂಜ್ಯ ಹೆಗಡೆ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರಿ ನೀವು, ಮರದೊಂದು ಸ್ಟೇಡಿಯಂ ಮಾಡುದಲ್ವಾ, ಇದರಲ್ಲಿ ಆಗಿದ್ರೆ ಕಾಲು ನೋವಾಗ್ತದೆ ಅಂತ ಹೆಗಡೆ ಅವರಿಗೆ ಇವತ್ತು ಅವರು ಹೇಳಿದ್ರು, ನನಗೆ ನೆನಪುಂಟು. ಅದು ಆಡಿದ ಫೋಟೋಗಳೆಲ್ಲ ಇದೆ. ಅವರು ಕುಮಾರ ಬಂಗಾರಪ್ಪನೊಟ್ಟಿಗೆ ಇವರೊಟ್ಟಿಗೆ ನಾವು ಆಡಿದ್ದು, ನಾನು ಅದನ್ನು ಹೇಳಿದ್ದು, ನಮ್ಮ ಯೋಗವನ್ನು ನಾವು ಏನು ಅಂತ ಹೇಳುದು, ನಮ್ಮ ಯೋಗ್ಯತೆ ಖಂಡಿತ ಉಂಟು. ಒಂದು ಮುಖ್ಯಮಂತ್ರಿಗಳೊಟ್ಟಿಗೆ ಆಡುವ ಯಾವ ಯೋಗ ಇದ್ದರೂ ನಾನು ಅವರಿಗೆ ಶರಣು. ಅದಕ್ಕಿಂತ ದೊಡ್ಡ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಆ ಒಂದು ಕಾಲು ನೋವಿನಿಂದಾಗಿ ನನಗೆ 2 ಕಾಲು ಕೂಡ ನೀ ರಿಪ್ಲೇಸ್ಮೆಂಟ್ ಆಯಿತು. ಅದನ್ನು 2 ಗಂಟನ್ನು ತೆಗೆದು ಮಂಗಳೂರಿನಲ್ಲಿ ಬೇರೆ ಹಾಕಿದ್ದಾರೆ, ನೀ ರಿಪ್ಲೇಸ್ಮೆಂಟ್ ಆಯಿತು. ಅದು ಆ ಕಾರಣಕ್ಕಾಗಿ ಅವರು ಒಂದೇ ಹೇಳಿದ್ರು, ನೀವು ಇನ್ನು ಕೆಳಗಡೆ ಕೂತ್ಕೊಳ್ಳೋಕೆ ಆಗಿಲ್ಲ, ನೀವು ಕೆಳಗಡೆ ಕೂತ್ರೆ ಇದಕ್ಕೆ ಆಯುಷ್ಯ ಕಮ್ಮಿ ಆಗ್ತದೆ. ಅದರ ಆಯುಷ್ಯ ಕಮ್ಮಿ ನಾನೇ ತಮಾಷೆಗೆ ಆವಾಗಲಿಲ್ಲ, ಅದರ ಆಯುಷ್ಯ ಕಮ್ಮಿ ಆದರೆ ನಮ್ಮ ಆಯುಷ್ಯ ಕಮ್ಮಿ ಆದಾಗೆ ಇಲ್ಲ ಕೂತ್ಕೊಳ್ಳೋದಿಲ್ಲ ಸ್ವಾಮಿ. ನಾನು ಇದೆ ಅವ್ರಿಗೆ ಗೊತ್ತಿದೆ, ನಾನು ಒಳ್ಳೆ ಚೆಂಡೆ ವಾದಕ ಮೃದಂಗ ವಾದಕ ಅಂತ ಗೊತ್ತಿದೆ. ನೀವು ಇನ್ನು ಏನಿದ್ರು ಚೇರಲ್ಲಿ ಕೂತ್ಕೊಂಡು ಹೆಗ್ಲಲ್ಲಿಗೆ ಹಾಕೊಂಡು ಚೆಂಡೆ ಬಾರಿಸಿ ಅಂತ. ನಮಗೆ ಇವತ್ತು ಅವರು ದೊಡ್ಡ ಡಾಕ್ಟರ್ ನಮ್ಮ ಫಾದರ್ ಮುಲ್ಲರ್ಸಲ್ಲಿ ನನ್ನ ಮೇಲೆ ಬಹಳ ಪ್ರೀತಿ. ನಾನು ಯಾರನ್ನು ಕಳಿಸಿದ್ರು ಇದು ಮಾಡುವಂತ ನನ್ನ ಮೇಲೆ ಈಗಲೂ ಹೇಗಿದ್ದೀನಿ ಅಂತ ವಿಚಾರಿಸ್ತಾರೆ. ಅದು ನನ್ನ ಪುಣ್ಯ. ಒಳ್ಳೆ ಸಕ್ಸಸ್ ಆಯಿತು. ಮತ್ತೆ ನನಗೆ ಒಂದು ಶಾಂತಿವನದ ಒಂದು ಕಾರ್ಯದರ್ಶಿ ಆದ ಕಾರಣ ನನಗೆ ಫಿಸಿಯೋಥೆರಪಿಗೆ, ಅದು ನೀ ರಿಪ್ಲೇಸ್ಮೆಂಟ್ ಆದ ನಂತರ ಫಿಸಿಯೋಥೆರಪಿ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಇಲ್ಲಂತಾದ್ರೆ ಅದು ಆಪರೇಷನ್ ಆಗಿ ಮರು ದಿವಸವೇ ಅವರು ನಡೆಸಲಿಕ್ಕೆ ಶುರು ಮಾಡ್ತಾರೆ. ಪೇಯ್ನ್ ಅಂದರೆ ಇಂಪಾಸಿಬಲ್, ಟಾಲರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸಹ ನಾನು 2 ಕಾಲು ಮಾಡಿಸಿದ ಕಾರಣ ಬಹಳ ಟಾಲರೇಟ್. ನಾನು ಮಾಡಿಸಿದ್ದು ಒಳ್ಳೇದೇ ಆದ್ರು. ಆ 1 ಕಾಲು ನಾನು ಮಾಡಿಸಿದ್ರೆ ಆ ನೋವಿನ ಇದರಲ್ಲಿ ನಾನು ಇನ್ನೊಂದು ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಒಟ್ಟಿಗೆ ಆದ ಕಾರಣ ತುಂಬ ಚೆನ್ನಾಗಾಯಿತು. ಮತ್ತೆ ಫಿಸಿಯೋಥೆರಪಿ ಕೂಡ ಬಹಳಷ್ಟು ಚೆನ್ನಾಗಿ ನಮಗೆ ಆಸ್ಪತ್ರೆಯಲ್ಲಿ ನಡೀತು 1 ತಿಂಗಳು. ಆ ಕಾರಣಕ್ಕಾಗಿ ತುಂಬ ನನಗೆ ಈಗಲೂ ಕೂಡ 5-6 ವರ್ಷ ಆಯಿತು. ದೇವರ ದಯದಲ್ಲಿ ನಾನು ಚೆನ್ನಾಗಿದ್ದೇನೆ, ಒಳ್ಳೆ ನಡೀತೇನೆ. ಓಡ್ಲಿಕ್ಕೆ ಆಗುದಿಲ್ಲ, ಎಷ್ಟು ಮೆಟ್ಲಿಂದ ಹತ್ತುತ್ತೇನೆ. ಒಳ್ಳೆ ನನಗೆ ಎಲ್ಲ ಲೀಲಾಜಾಲವಾಗಿ ನಾನು ಓಡಾಡ್ತಾ ಇದ್ದೇನೆ. ಅದು ಶ್ರೀ ಸ್ವಾಮಿಯ ದಯ ಅಂತ ಹೇಳ್ತೇನೆ. ನನಗೆ ಕೆಳಗಡೆ ಮತ್ತೆ ಕೂತ್ಕೊಳ್ಳಿಕ್ಕೆ ಆಗದ ಕಾರಣ ದಾಮೋದರನೇ ನಾನು ಮೃದಂಗವನ್ನು ಬಿಟ್ಟು ಮೇಲೆ ಚೇರಲ್ಲಿ ಇಟ್ಟೆಲ್ಲ ಬಾರಿಸಿದ್ದೆ. ಮತ್ತೆ ಚೆಂಡೆಯನ್ನೇ ನಾನು ಕಂಟಿನ್ಯೂ ಮಾಡಿದ್ದೇನೆ. ಮತ್ತು ಭಾಗವತಿಗೆ ಆ ಕಾರಣಕ್ಕಾಗಿ ಮತ್ತೆ ಶ್ರುತಿ ಜ್ಞಾನ ಅದೆಲ್ಲ ದೇವರದಲ್ಲಿ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಯಾವ ಕಾರಣಕ್ಕೆ ಏನಂತ ನನಗೆ ಭಾಗವತಿಗೆ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಪದ್ಯ ಹೇಳ್ತೇನೆ, ರಾಗದ ಒಂದು 10-20 ರಾಗಗಳ ಅನುಭವ ಇದೆ. ಇನ್ನೊಬ್ಬರಿಗೆ ಕೇಳಿದ್ರೆ ಹೇಳ್ತೇನೆ ನಾನು. ಅಂಥದ್ದೆಲ್ಲ ಬಿಟ್ಟರೆ ಯಕ್ಷಗಾನದಲ್ಲಿ ತಾಳಮದ್ದಲೆ ನಾನು ಭಾಗವತಿಗೆ ಮಾಡಲಿಲ್ಲ. ಈ ಕಾರಣಕ್ಕಾಗಿ ನಾನು ಚೆಂಡನ್ನೇ ಮುಂದುವರಿಸಬೇಕಾಯಿತು. ನನ್ನ ಕಾಲು ನೋವಿನ ಸಮಸ್ಯೆಯಿಂದಾಗಿ ಇವತ್ತಿಗೂ ನಾನು ದೇವರದಲ್ಲಿ ನನಗೆ ಇವತ್ತಿಗೂ ಈ 70ನೇ ವರ್ಷದಲ್ಲಿ ಕೂಡ ನನಗೆ ಕೈಯಲ್ಲಿ ಏನೂ ಒಂದು ಈ 4ನೇ ಕಾಲದಲ್ಲಿ ಬಾರಿಸಲಿಕ್ಕಾಗೂ ನಮ್ಮ ಅಶೋಕ ಭಟ್ರು ಹೇಳ್ತಿದ್ರು, ಅವರನ್ನು ಮಧ್ಯರಾತ್ರಿ ಎಬ್ಬಿಸಿ ಕೊಟ್ಟರು 4ನೇ ಕಾಲದಲ್ಲಿ ಪದ್ಯ ಹೇಳಿದ್ರೆ ಅಷ್ಟೇ ಕೈಯಲ್ಲಿ ಉಂಟು ಅಂತ. ಅದು ಏನೋ ಒಂದು ದೇವರ ದಯದಿಂದ ಇವತ್ತು ಹಾಗೆ ಉಂಟು. ಆರೋಗ್ಯ ದೇವರು ಕೊಟ್ಟಿದ್ದಾನೆ. ಎಲ್ಲದಕ್ಕೂ ಕಾರಣ ನಾನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಈಗಲೂ ನೆನೆಸಿಕೊಳ್ತೇನೆ, ಹರ್ಷೇಂದ್ರ ಕುಮಾರ್ ಅವರನ್ನು ನೆನೆಸಿಕೊಳ್ತೇನೆ. ಇದು ನನ್ನ ಭಾಗ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ವಿಶೇಷ. ಅವ್ರು ಹೇಳಿದ್ರು ಒಂದಷ್ಟು ರಾಗಗಳಲ್ಲಿ ನಾನು ಹಾಡ್ತೇನೆ ಅನ್ನೋಂಥದ್ದು. ನಾವೀಗ ಕೇಳ್ತಾ ಇದ್ದೇವೆ. ನಿಮ್ಮದು ಚೆಂಡೆವಾದನ ತುಂಬ ಜನ ನೋಡಿದ್ದಾರೆ, ನಿಮ್ಮ ಆತ್ಮೀಯರು ಮದ್ದಲೆವಾದನ ನೋಡಿದ್ದಾರೆ. ಒಂದು ಹಾಡು ಯಾವುದಾದ್ರೂ ಒಂದು ರಾಗದಲ್ಲಿ
ಬಹಳ ಇಷ್ಟದ ಹಾಡನ್ನ ಹಾಡಬಹುದು. ಯಾಕೆ ಅಂತಂದ್ರೆ ಒಂದು ಸಂದರ್ಶನ ಯಾವತ್ತು ವಿಶೇಷವಾಗಿರ್ತದೆ. ಮತ್ತು ನೀವೊಂದು ಬಹಳ ವಿಶೇಷವಾಗಿ ಹಾಡಾಡ್ತೀನಿ ಅಂತ ನಮಗೆ ಹೇಳಿದಾಗ ಅಂಥದ್ದೊಂದು ನೀವು ಒಂದು ಪ್ರಯತ್ನ ಮಾಡ್ಬೋದಾ? ಹಾಡ್ಬೋದು, ಆದರೆ ಆ ಒಂದು ರಾಗದ ಖಚಿತತೆ ಉಂಟ ಇಲ್ಲವ ಅಂತೇಳಿ ಪ್ರಾಯಶಃ ಸರಿ ಇದೆ. ಆದರೂ ಕೇಳುವವರು ಅದನ್ನು ವಿಮರ್ಶಿಸಿ ಅದರ ಬಗ್ಗೆ ಮತ್ತೆ ಏನು ನಾನು ಹೇಳಿದೆ ವಿಮರ್ಶೆ ಮಾಡುವಂತಾಗಿ ಆಗಬಾರ್ದು. ಅಲ್ಲ, ನೀವು ಒಂದು ಪ್ರಯತ್ನ ಮಾಡಿ. ನಾನು ಪ್ರಯತ್ನ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಇದೇನು ತೊಂದರೆ ಇಲ್ಲ. ಫಸ್ಟಿಗೆ ನಮ್ಮ ಯಕ್ಷಗಾನದಲ್ಲಿ ಪ್ರಾರಂಭ ಆಗುವಂಥದ್ದು ಕೇದಾರಗೌಡ ರಾಗದಲ್ಲಿ ಅಂಬುರದಳ ನೇತ್ರ. ಅದನ್ನು ಗಜಮುಖ ಆಗಿ ಪ್ರಸಂಗ ಸ್ಟಾರ್ಟ್ ಆಗುವಾಗ ಅಂಬುರದಳ ನೇತ್ರ ಕೇದಾರಗೌಡ ರಾಗದಲ್ಲಿ ಅದು ಅಂಬುರದಳಯ ನೇತ್ರ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳು ಅಂಬಿಕಾ ಸುಧ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರಿಜಿಯ ಆತ್ಮಜಗೆ ಕೈ ಮುಗಿಲು ಅಂಬುಜಾಸನವಾಣಿಯರ ಪಾದ ಅಂಬುಜಗೆ ಒಡಬಡುದ ವರ್ಣಿಪನಿ ಕಥಾ ಅಮೃತವ ಓದೋ ಭುಜಗೈ ಒಡಬಡುದ ವರ್ಣಿಪನಿ ಕಥಾ ಅಮೃತವ. ಇದು ಕೇದಾರಗೌಡ ರಾಗದಲ್ಲಿ ಬಂದ್ರೆ. ಇನ್ನೊಂದು ದೇಶಿ ರಾಗದಲ್ಲಿ ಪಂಚವಟಿ ಪ್ರಸಂಗದ್ದು ಚಿತ್ತವಿಸಯ್ಯ ರಾಮ 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 ಚಿತ್ತವಿಸಯ್ಯ ರಾಮ ಧೂರ್ತದನು ಜಾನೊಬ್ಬನು ಬಂದು ವ್ಯರ್ಥವಾಗಿ ವಂಚಿಸಿ ಹೋದನು. ಧೂರ್ತ ಧನುಜನೊಬ್ಬನು ಬಂದು ವ್ಯರ್ಥವಾಗಿ ವಂಚಿಸಿ ಹೋದನು. ರಾಮ 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 ರಾಮ. ಇದು ದೇಶರಾಗ ಆಯ್ತು. ಇನ್ನು ಷಣ್ಮುಖ ಪ್ರಿಯದಲ್ಲಿ ಒಂದು, ಇದು ಕೂಡ ಪಂಚವಟಿದ್ದೆ. ಇವಳು ಮಾಯ ಶೂರ್ಪನಕ್ಕೆ ಬಂದು ರಾಮನ ಹತ್ರ ನನ್ನನ್ನು ಮದುವೆ ಆಗುವಂತ ಕೇಳುವಾಗ ಬಂದ ಸಂದರ್ಭ. ಮದನನ ಪಟ್ಟದ ರಾಣಿ ಮೊದಲೇ ನೀ ಬಂದುದಿಲ್ಲ, ಮದನನ ಪಟ್ಟದ ರಾಣಿ ಮೊದಲೇ ನೀನು ಬಂದುದಿಲ್ಲ, ನೀನು ಬಂದುದಿಲ್ಲ ಬಂದುದಿಲ್ಲ. ಚದುರೆ ಸಣ್ಣ ಬಳಗ ಮದುವೆಯಾದೆನಲ್ಲ, ನಾ ಚದುರೆ ಸಣ್ಣ ಬಳಗ ಮದುವೆಯಾದೆನಲ್ಲ. ನಾ ಚದುರೆಗೆ ಸಣ್ಣವಳ ಮದುವೆಯಾದೆನಲ್ಲ, ಮದುವೆಯಾದೆನಲ್ಲ. ಮದನನ ಪಟ್ಟದ ರಾಣಿ ಮೊದಲೇ ನೀ ಬಂದುದಿಲ್ಲ, ನೀ ಬಂದುದಿಲ್ಲ. ಇದು ಷಣ್ಮುಖ ಪ್ರಿಯ. ಇನ್ನು ಕಾಫಿ ರಾಗ ಜಗದೋದ್ಧಾರನ ಸಂಗೀತದಲ್ಲಿ ಬಂದಾಗೆ ಜಗದೋದ್ಧಾರ ಕಾಫಿ ರಾಗ ಅಧಿಕ ಬಂದು ರಾವಣನಲ್ಲಿ
ಹೇಳುವಂಥ ಸಂದರ್ಭ. ಯುದ್ಧಕ್ಕೆ ಹೊರಡುವ ಸಂಬಂಧ ನೀನು ಹೋಗಬಾರ್ದು, ಅವಳನ್ನು ಹಿಂದೆ ಸೀತೆಯನ್ನು ಹಿಂತಿರುಗಿಸು, ನಿನಗೆ ಅವನು ಯಾರು ಅಂತ ಮನುಷ್ಯನಲ್ಲ, ಅವನು ಮನುಷ್ಯ ಅಲ್ಲ, ಅವನು ದೇವರ ರೂಪ ಅಂತ ಹೇಳುವಂತ ಒಂದು ಬುದ್ಧಿವಾದ ಅಂತ ಹೇಳುವಂತ ಸಂದರ್ಭ. ಏತಕ್ಕೆ ಮರುಳ ಹೇತಾದಾಗ, ಏತಕ್ಕೆ ಮರುಳ ಹೇತಾದಾಗ ಏತಕ್ಕೆ ಮರುಳ ಹಿತಾದಯ, ಏತಕ್ಕೆ ಮರುಳ ಹಿತಾದಯ, ರಘುನಾಥನುಳ್ಕಲಂಗವೇ ಲೋಕವಿಖ್ಯಾತ, ರಘುನಾಥನುಳ್ಕಲಂಗವೇ ಲೋಕವಿಖ್ಯಾತ, ತಾತಾಗ ತಾತಾಗ ಏತಕ್ಕೆ ಮರುಳಾಹಿ ಮರುಳಾಹಿ ತಾದ. ಇದೇ ರಾಗದಲ್ಲಿ ಪಂಚವಟಿಯಲ್ಲಿ ಬರ್ತದೆ ಒಂದು ಕವಸನ್ನಿಪ ಮಾತ ಕೇಳು. ಲಕ್ಷ್ಮಣನಲ್ಲಿ ಮಾಯಾಶೂರ್ಪನಕ್ಕೆ ಹೋಗುವಂತ ಸಂದರ್ಭ ಇದು ಕಾಪಿ ರಾಗದಲ್ಲಿ ಬರ್ತದೆ. ಕವಸನ್ನಿಪ ಮಾತ ಕೇಳು. ಇಂಥದ್ದು ಬಹಳಷ್ಟು ಪದ್ಯಗಳಿವೆ. ಒಂದು ಉದಾಹರಣೆಗಾಗಿ ನಾನು ಹೇಳಿದ್ದು ಇದು ಕಾಪಿ ರಾಗದಲ್ಲಿ. ನಾನು ಈ ರೀತಿ ಮೊದಲಿನ ಭಾಗವತರು ಈಗಿನವರು ಈಗ ಬೇರೆ ಬೇರೆ ರಾಗದಲ್ಲಿ ತುಂಬಾ ಚೆನ್ನಾಗಿ ಹಾಡ್ತಾರೆ. ಮೊದಲು ಎಲ್ಲ ಒಂದು ಪರಂಪರೆಯಲ್ಲಿ ಈ ರೀತಿಯಲ್ಲಿ ಅದನ್ನು ಹಾಡ್ತಾ ಇದ್ದದ್ದು ಒಂದು ಕ್ರಮ ಅಂತ. ನಮ್ಮ ತಂದೆಯವರೆಲ್ಲ ಇದೇ ರಾಗದಲ್ಲಿ ಅದನ್ನು ಹಾಡ್ತಿದ್ರು. ಇದು ಸುರುಟಿ ರಾಗದಲ್ಲಿ ಕೋಮಲಾಂಗಿ ಕೇಳೆ ಕೋಮಲಾಂಗಿ ಕೇಳೆ ಮದ ಗಜ ಗಾಪಿನಿ ಪಾಂಚಾಲೆ, ಮದ ಗಜ ಗಾಪಿನಿ ಪಾಂಚಾಲೆ, ಕಾಮುಕ ಗುರು ಭೂಪಾಲನ ನಿಲಯಕ್ಕೆ, ಕಾಮುಕ ಗುರು ಭೂಪಾಲನ ನಿಲಯಕ್ಕೆ, ಸ್ವಾಮಿಯ ಶಾಂತಿಗೆ ಅಗ್ರಜ ಕಳುಹುವ, ಶಾಂತಿಗೆ ಸ್ವಾಮಿಯ ಅಗ್ರಜ ಕಳುವ, ಅಗ್ರಜ ಸ್ವಾಮಿಯ ಶಾಂತಿಗೆ ಕಳುವ. ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ, ಮದ ಗಜ ಗಾಮಿನಿ ಪಾಂಚಾಲೆ, ನಾವೆಲ್ಲ ವನಿತಗೆ ಒಪ್ಪಿಯೇವು. ಇದು ಕಡತ ಕಷ್ಟ ಇದು. ನಾವೆಲ್ಲ ವನಿತಗೆ ಒಪ್ಪಿಯೇವು ಈ ವಿಷಯೋತ್ಸವಕ್ಕೆ, ಒಪ್ಪಿಯೇವು ಈ ವಿಷಯೋತ್ಸವಕ್ಕೆ, ಈ ವಿಷಯೋತ್ಸವಕ್ಕೆ. ಇನ್ನು ಕುಮಾರ ವಿಜಯದ ಹಳೆಯ ಶೈಲಿಯ ಪದ್ಯಗಳು ನಮ್ಮ ತಂದೆಯವರು ಹೇಳ್ತಿದ್ರು. ನಮ್ಮ ತಂದೆಯವರಿಗೆ ಕುಮಾರ ವಿಜಯ ಪ್ರಸಂಗ, ಕೃಷ್ಣಾರ್ಜುನ ಕಾಳಗ ಅಂದ್ರೆ ಬಹಳ ಒಂದು ಪ್ರೀತಿಯ ಪ್ರಸಂಗಗಳು. ಆದ್ರೆ ಅವರ ಪದ್ಯಗಳೇ ಅದೊಂದು ಈಗಲೂ ಬಹಳಷ್ಟು ಜನ ಅದನ್ನು ಅನುಸರಿಸ್ತಾ ಇದ್ದಾರೆ. ಅದು ಹಳೆಯ ಶೈಲಿ. ತುಂಬಾ ಪದ್ಯಾಣ ಗಣಪತಿ ಭಟ್ರು ಕೂಡ ಅದನ್ನು ಅವರ ಮನೆಗೆ ಬಂದು ಅದನ್ನು ಕೇಳಿಕೊಂಡು ಕಲ್ತುಕೊಂಡು ಹೋಗಿದ್ದು ಕೂಡ ನನಗೆ ಈಗಲೂ ನೆನಪಿದೆ. ಒಂದು ದೇವೇಂದ್ರ ಶಚಿಯ ಒಂದು ಸಂದರ್ಭ. ದೇವೇಂದ್ರ ಅವರಿಗೆ ಅಂತ ಹೇಳುವಂಥದ್ದು, ಅವರಿಗೆ ಕಷ್ಟ ಬರ್ತದೆ. ರಾಕ್ಷಸ ಬಂದು ಈಗ ನಮ್ಮನ್ನು ಇದು ಮಾಡ್ತಾನೆ, ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳುವಲ್ಲಿ ನೀನು ಹೆದರಬೇಡ ಅಂತ ಹೇಳುವಂತ ಸಭೆ. ಆನಂದಮುಖಿ ಸುಂದರಾಂಗಿ ಮಂದಗಾಮಿನಿ, ಆನಂದಮುಖಿ ಸುಂದರಾಂಗಿ ಮಂದಗಾಮಿನಿ, ಮಂದಗಾಮಿನಿ, ಬಂದ ಬವಣೆಯನ್ನು ಪೇಳುವೆ, ಬಂದ ಬವಣೆಯನ್ನು ಪೇಳುವೆ ಸುಂದರಾಂಗಿನಿ, ಆನಂದಮುಖಿ ಸುಂದರಾಂಗಿ ಮಂದಗಾಮಿನಿ, ಮಂದಗಾಮಿನಿ, ಮಂದಗಾಮಿನಿ. ಇದು ಹಳೆ ಶೈಲಿಯಲ್ಲಿ ಇನ್ನು ಆ ಪದ್ಯ ಬರುವುದಿಲ್ಲ. ತರನನ ತರನನ. ಈಗಲೂ ಗಣಪಣ್ಣ
ರವೀಂದ್ರ ಕರ್ನಾಟಕದೆಲ್ಲ ಇದನ್ನು ಹಾಡ್ತಾರೆ. ನನಗೆ ಅದು ಪದ್ಯ ಯಾವುದು ಅಂತ ಗೊತ್ತಾಗೋದಿಲ್ಲ. ಇದು ಹಳೆ ಶೈಲಿಯ ಒಂದು ಪರಂಪರೆಯ ಪದ್ಯ. ಬಲಿಪ ಭಾಗವತರು ನಮ್ಮ ತಂದೆಯವರೆಲ್ಲ ಇದೇ ರಾಗದಲ್ಲಿ ಹಾಡ್ತಿದ್ರು. ಇದು ಕರ್ಣಾವಸರದ ಪದ್ಯ. ಅವನಿಗೆ ಸರ್ಪಾಸ್ತ್ರ ಕೈಗೆ ಸಿಗ್ತದೆ. ಕರ್ಣನಿಗೆ ಬಹಳ ಸಂತೋಷ ಪಡ್ತಾನೆ. ಆವಾಗ ಸಾರಥಿ ಆದ ಶಲ್ಯನಲ್ಲಿ ಅವನು ಕೇಳುವಂತ ಒಂದು ಸಂದರ್ಭ. ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಏನು ಸಾರಥಿ ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಬಹುದೇ? ಬೇಳು ಸಾರಥಿ ಆನಲಂಬುವರುಂಟೆ, 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 ನಿನಗಿದು ಸಾನುರಾಗವೇ ಬೇಡು ಸಾರಥಿಯೇ. ಆನಲಂಬುವರುಂಟೆ, ನಿನಗಿದು ಸಾನುರಾಗವೇ, ನಿನಗಿದು ಸಾನುರಾಗವೇ ಬೇಡು ಸಾರಥಿ, ನಿನಗಿದು ಸಾನುರಾಗವೇ ಬೇಳು ಸಾರಥಿ. ಏನು ಸಾರಥಿ, ಏನು ಏನು ಸಾರಥಿ. ಇದು ಕೇದಾರಗೌಡ. ಇದನ್ನೇ ಕೆಲವರು ಅಟಾಣದಲ್ಲಿ ಹೇಳ್ತಾರೆ. ಏನು ಸಾರಥಿ, ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಏನು ಸಾರಥಿ ಸರಳು, ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾತಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಬಹುದೇ? ಪಾರ್ಥನ ಮಾತಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಬಹುದೇ? ಆನಲಂಬುವರುಂಟೆ, ನಿನಗಿದು ಸಾನುರಾಗವೇ ಬೇಳು ಸಾರಥಿ. ಆನಲಂಬುವರುಂಟೆ, ನಿನಗಿದು ಸಾನುರಾಗವೇ ಬೇಳು ಸಾರಥಿ. ಏನು ಸಾರಥಿ, ಏನು ಸಾರಥಿ ನಿನಗಿದು ಸಾನುರಾಗವೇ ಬೇಳು, ನಿನಗಿದು ಸಾನುರಾಗವೇ ಬೇಳು ಸಾರಥಿಯೇ. ಏನು ಸಾರಥಿ, ಏನು ಸಾರಥಿ. ಸಂಗೀತದಲ್ಲಿ ಹೇಳ್ತಾರೆ ನೋಡಿ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಕೂಗಿದರು ಧ್ವನಿಯು ಕೇಳಿಸದೆ ನರಕರಿಯೇ, ಕೂಗಿದರು ಧ್ವನಿಯು ಕೇಳಿಸದೆಯ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು
ಕೊಡು ಹರಿಯೇ ಸೇವೆಗೇನು ಕೊಡು ಹರಿಯೇ. ಯಕ್ಷಗಾನದ ಒಂದು ಕಡೆ ಹಿನ್ನೆಲೆ, ಇನ್ನೊಂದು ಕಡೆ ನೀವು ಮುನ್ನೆಲೆಯಲ್ಲಿ ಅಥವಾ ಹಿನ್ನೆಲೆಯಲ್ಲಿ ಭಾಗವತರಾಗ್ಬೋದಿತ್ತು ಅನ್ನುವಂಥದ್ದು ಬಹುಜನರು ಈ ಸಂದರ್ಶನ ನೋಡಿದ ನಂತರ ಹೇಳ್ಬೋದು. ಇನ್ನೊಂದು, ಇಡೀ ಯಕ್ಷಗಾನದ ಜರ್ನಿಯಲ್ಲಿ ಬಹಳಷ್ಟು ಮಾತುಕತೆಯನ್ನ ಆಡಿದ್ವಿ. ನಿಮ್ಮ ಫ್ಯಾಮಿಲಿಯವರು ಮತ್ತು ನಿಮ್ಮ ಒಡನಾಡಿಗಳು ಈ ಒಂದು ರಾಜ್ಯೋತ್ಸವ ಬಂದಾಗ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ಮತ್ತು ನಿಮ್ಮ ಜರ್ನಿಯನ್ನು ಒಮ್ಮೆ ನೆನಪಿಸಿಕೊಳ್ಳುವುದಾದ್ರೆ? ನಮ್ಮ ಆಪ್ತರು, ಪರಮ ಆಪ್ತರು ಎಲ್ಲರೂ ಎಲ್ಲಾ ರೀತಿಯ ನನಗೆ ಮೆಸೇಜ್ ಮಾಡಿದ್ರು, ಫೋನ್ನಲ್ಲಿ ಕೇಳಿದ್ರು. ತುಂಬಾ ಪೇಪರ್ನವರು, ಬಹುಶಃ ಸುದ್ದಿ ಬಿಡುಗಡೆಯವರು, ವಿಜಯವಾಣಿಯವರು, ವಿಜಯ ಕರ್ನಾಟಕದವರು, ಉದಯವಾಣಿಯವರೆಲ್ಲ ಇದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಕೇಳಿದ್ರು. ನಾನು ಎಲ್ಲ ಇದಕ್ಕೆ ಕಾರಣ ಅಂತ ಹೇಳ್ಕೊತ ಇದು ಮಾಡಿಕೊಂಡು ತುಂಬ ಇದರ ಪ್ರಯಾಣ ಬಹಳಷ್ಟು ಇದೆ ನಂದು. ತುಂಬ ನಾನು ಆಗ ಹೇಳಿದಾಗೆ ನನ್ನ ಯೋಗ್ಯತೆಗೆ ಮಿಕ್ಕಿ ನನಗೆ ಯೋಗ ಬಂದಿದೆ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅದು ಬಹುಶಃ ನಾನು ಅವ್ರು ಕೇಳಲಿಲ್ಲ. ನಾನು ಈಗ ನಾನು ಹೇಳಲಿಕ್ಕೆ ಇದನ್ನು ಇಚ್ಛೆ ಪಡ್ತೇನೆ. ಒಂದು ಮುಖ್ಯವಾಗಿ ನಾನು ನೆನಪಿಸಿಕೊಳ್ಳಬೇಕಾದ ಒಂದು ಅವಿಸ್ಮರಣೀಯ ನಮ್ಮ ಒಂದು ಸಂದರ್ಭ ಅಂತ ಹೇಳಿದ್ರೆ, ರಾಷ್ಟ್ರಪತಿ ಭವನದಲ್ಲಿ ಆದಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಪರಮ ಪೂಜ್ಯ ಹೆಗ್ಡೆಯವರು ಬಂದು ಉಪಸ್ಥಿತಿಯಲ್ಲಿದ್ದರು. ಶಂಕರ್ ದಯಾಳ್ ಶರ್ಮಾ ರಾಷ್ಟ್ರಪತಿ ಆಗಿದ್ರು. ಆ ಸಮಯದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಧರ್ಮಸ್ಥಳ ಮೇಳದ ಒಂದು ಕಾರ್ಯಕ್ರಮ 1.25 ಗಂಟೆ ನಡೆಯಿತು. ಅದು ಪ್ರಾಯಶಃ ನನ್ನ ಒಂದು ಜನ್ಮದಲ್ಲಿ ಮರೆಯಬಾರದ ಒಂದು ಅವಿಸ್ಮರಣೀಯ ಒಂದು ಕಾರ್ಯಕ್ರಮ. ಆವಾಗ ಏನೆಲ್ಲ ನಮಗೆ ಕೊನೆಯಲ್ಲಿ ಮಾನ್ಯ ರಾಷ್ಟ್ರಪತಿಯವರು ನಮಗೆ ಎಲ್ಲ ಬಂದು ಕಲಾವಿದರಿಗೆ ಶೇಖರಣೆ ಮಾಡಿದ್ರು, ಇದು ಮಾಡಿದ್ರು. ಅಲ್ಲಿ ಸತ್ಯಭಾಮೆ ಪಾರ್ಟ್ ಮಾಡಿದ್ರು. ಸತ್ಯಭಾಮೆಯ ಅಲ್ಲಿ ಶ್ರೀವೇಷ ಆಗಿತ್ತು. ಸತ್ಯಭಾಮೆಯ ಪಾರ್ಟ್ ಎದುರು ಬರುವಾಗ ಮಾನ್ಯ ರಾಷ್ಟ್ರಪತಿಗಳು ಸ್ವಲ್ಪ ಕಸಿವಿಸಿ ಆದ್ರು ಕೈ ಕೊಡ್ಲಿಕ್ಕೆ ಆಗುವಾಗ. ಅವರು ಕೈ ಹೀಗೆ ಮಾಡುವಾಗ ಅವರು ಕೈ ಹಿಂದೆ ತೆಗೆದ್ರು. ಆವಾಗ ಪೂಜೆ ಹೆಗಡೆಯವರು ಹೇಳಿದ್ರು, ಇಲ್ಲೇ ಅದು ಗಂಡಸರೇ ಶ್ರೀವೇಷ ಮಾಡಿದ್ದು. ಅದೊಂದು ಬಹಳ ಆವಾಗ ಅದು ರಂಜನೀಯವಾಗಿತ್ತು. ಆವಾಗ ಬಹುಶಃ ದಿವಂಗತ ಜಯಕುಮಾರ್ ಅವರು ಆ ಸತ್ಯಭಾಮೆಯ ಶ್ರೀವೇಷವನ್ನು ಮಾಡಿದ್ರು. ನನಗೆ ಈಗಲೂ ಅದು ನೆನಪಿದೆ. ಆವಾಗ ತುಂಬ ನೆಗಾಡಿತು. ಅದೊಂದು ತುಂಬ ಒಂದು ತಮಾಷಾ ಸಂದರ್ಭ ಆಗಿತ್ತು. ಹೆಗಡೆಯವರು ನೆಗಾಡಿದ್ರು, ಅದು ಫೋಟೋ ಚೆನ್ನಾಗಿದೆ. ಇವರು ನೆಗಾಡಿದ್ರು. ಅವರು ಏನು ಮಾಡಿದ್ರು, ಅವರು ಸತ್ಯಭಾಮೆ ಅಂತ ಹೇಳುವಾಗ ಶ್ರೀವೇಷ ಅವರ ಮನೆಯವರು ಅಲ್ಲಿ ಇದ್ರು, ಅವರ ಶ್ರೀಮತಿಯವರು ಕೂಡ ಇದ್ರು. ಅವ್ರನ್ನ ನೀನು ಕೊಡು, ನೀನು ಕೈ ಕೊಡು ಅಂತ ಹೇಳಿದ್ರು. ಇಲ್ಲೆಲ್ಲ ಅವಾಗ ಪೂಜೆ ಹೆಗಡೆ ಅವರು ಹೇಳಿದ್ರು, ಇಲ್ಲೆಲ್ಲ ಅದು ಗಂಡಸರೇ ವೇಷ ಮಾಡಿದ್ದು ಅಂತ ಹೇಳಿದ್ರು. ಹೌದು ಅಂತೇಳಿ ನಗಾಡಿಕೊಂಡು ಅವರೇ ಕೈ ಕೊಟ್ಟದ್ದು. ಇದು ಒಂದೊಂದು ಒಳ್ಳೆ ಸಂದರ್ಭ ಅಂತ ಹೇಳಿಕ್ಕೆ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು, ಬೆಂಗಳೂರಲ್ಲಿ ನಡೆದಂಥ ವಿಶ್ವಸುಂದರಿ ಅಮಿತಾಬ್ ಬಚ್ಚನ್ ಅವರ ಕಾರ್ಯಕ್ರಮ, ಅದರಲ್ಲಿ ಕೂಡ ನಮಗೆ ಅದನ್ನು ಏನು ಹೇಳಬಹುದು ಅಂತಲೇ ನನಗೆ ಅದು ವಿವರಿಸಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಸಂದರ್ಭ. 3 ದಿವಸ ನಾವು ದೊಡ್ಡ ದೊಡ್ಡ ಸಿನಿಮಾ ಆರ್ಟಿಸ್ಟ್ಗಳೊಂದಿಗೆ 3 ದಿವಸ ನಾವು ಅದರಲ್ಲಿ ಕಳೆದಿದ್ದೇವೆ. ಯುದ್ಧದ ಕಾರ್ಯಕ್ರಮ ಬರೇ ನಮಗೆ ಯಕ್ಷಗಾನ 3 ನಿಮಿಷ ಮಾತ್ರ. ಆದರೂ 3 ದಿವಸ ಎಲ್ಲ ಅರೇಂಜ್ಮೆಂಟ್ಗಳಾಗಿ ಅಮಿತಾಬ್ ಬಚ್ಚನ್ ಅವರ ಸುದ್ದಿ ಎಲ್ಲ ಬಂದ್ಕೊಂಡು ನಮಗೆ ಶೇಖರಣೆ. ಇವುಗಳ ಫೋಟೋ ಎಲ್ಲ ಚೆನ್ನಾಗಿ ಬಂದಿದೆ. ಅಮಿತಾಬ್ ಬಚ್ಚನ್ ಅವರು, ಜಯಬಾದುರಿ ಅವರು, ಪ್ರಖ್ಯಾತ ನಟಿ ಜೂಹಿ ಚಾವ್ಲಾ ಇದ್ರು. ಅವರು ಎಲ್ಲಿವರೆಗೆ ಅಂದರೆ, ಜೂಹಿ ಚಾವ್ಲಾ ಅವರು ಯಕ್ಷಗಾನದಲ್ಲಿ ವೇಷ ಆಗ್ತಾ ಇದ್ರು. ಅವರಿಗೆ ಬಹಳ ಆಶ್ಚರ್ಯ ಆಯ್ತು ಇದನ್ನು ನೋಡಿ. ಈ ಥರ ಕಟ್ಟಿಕೊಂಡು ಹೇಗೆ ಕುಣಿತೀರಿ ಅಂತೇಳಿ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ಬಂದು ನಮ್ಮ ಕಲಾವಿದರ ಜೊತೆಯಲ್ಲೇ ಕೂತರು. ಜೂಹಿ ಚಾವ್ಲಾ ಅವರು ಕೂತು ಸಾಧಾರಣ ಒಂದು 45 ಮಿನಿಟ್ಸ್ ಜೊತೆಯಲ್ಲಿ ಕೂತು ಇವರು ಬಣ್ಣ ಹಾಕುವಂಥದ್ದನ್ನು, ಕಿರೀಟ ಕಟ್ಟುವಂಥದ್ದು ನೋಡಿ ತುಂಬ ಫೋಟೋ ಎಲ್ಲ ತೆಗೆದು ಅವರೊಟ್ಟಿನ ಜೊತೆ ಫೋಟೋ ಎಲ್ಲ ತೆಗೆಸಿದ್ದು ಈಗಲೂ ನೆನಪಿದೆ. ಅದು ಒಂದು ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದರು. ಅಮೀರ್ ಖಾನ್ ಅಂತ ಇಂಥ ದಿಗ್ಗಜಗಳೆಲ್ಲ ಅದರಲ್ಲಿ ಭಾಗವಹಿಸಿದ್ರು. ಅವರನ್ನೊಂದು ಬಹಳ ಹತ್ತಿರದಿಂದ ನಮಗೆ ಭೇಟಿಯಾಗುವಂತಹ ಸಂದರ್ಭ ಅದು ಇವಾಗಲೂ ನಾವು ನೆನಪಿಸುವಂತಹ ಒಂದು ಕಾರ್ಯಕ್ರಮ ಅದು. ಅಲ್ಲದೆ ನಮಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ರು. ಅವಾಗ ತುಂಬ ಕೊಡುಗೆಗಳನ್ನು ಕೊಟ್ಟಿದ್ರು. ಒಳ್ಳೆ ಅಮೌಂಟು ಅದು ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಟ್ಟಿದ್ರು. 3 ದಿವಸ ಕೂಡ ಅದನ್ನು ಹೇಳಲಿಕ್ಕೆ ಕೂಡ ಅಷ್ಟು ಸಮಯ ಬೇಕಾಗ್ತದೆ. ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಒಂದು ಬಾಯಾರಿಕೆಗಳು, ತಿಂಡಿಗೆ ಅದು ತುಂಬ ಚೆನ್ನಾಗಿ ಒಳ್ಳೆ ವ್ಯವಸ್ಥೆ, ಗಾಡಿಗಳಿಗೆ ಬಹಳ ಸುವ್ಯವಸ್ಥಿತವಾಗಿ ಅಮಿತಾಬ್ ಬಚ್ಚನ್ ಆವಾಗ ಮಾಡಿದ್ರು. ನಮಗೆ ಅದು ಒಂದು ನಮ್ಮದು ಯೋಗ ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ಬಂದಿದ್ರು. 2 ದಿವಸ ಇದ್ರು. ಅದು ಆವತ್ತು ನಮ್ಮದು ಹಿಮ್ಮೇಳ ಇತ್ತು. ನಾನು ಆವತ್ತು ಚೆಂಡೆ ಬಾರಿಸಿದ್ದೇನೆ. ಚೆಂಡೆ ಬಾರಿಸಲು 1ನೇ ಕಾಲದಿಂದ ನಿಧಾನವಾಗಿ ಬಾರಿಸಿ ಶುರು ಮಾಡಿ ಇವರು ಎದುರು ಕೂತಿದ್ದಾರೆ. ಚೆಂಡೆ ನಿಧಾನವಾಗಿ ಬಾರಿಸಿ 4ನೇ ಕಾಲದವರೆಗೆ ಬಾರಿಸಿ ನಾನು ನಿಲ್ಲಿಸುವಾಗ ತುಂಬ ಸಂತೋಷಪಟ್ಟ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು ವೇದಿಕೆಗೆ ಬಂದು ನನಗೆ ಶಾಲು ಹಾಕಿದ್ದು ನನ್ನ ಈ ಜನ್ಮದಲ್ಲಿ
ಅದು ಫೋಟೋ ಇದೆ. ನಾನು ಈ ಜನ್ಮದಲ್ಲಿ ಮರೆಯಬಾರದ ಒಂದು ಘಟನೆ ಅಲ್ಲ. ಇಂಥದ್ದು ಬಹಳಷ್ಟು ಕಲಾವಿದರೊಟ್ಟಿಗೆ, ಜೇಸುದಾಸರೊಟ್ಟಿಗೆ, ಇವರೊಟ್ಟಿಗೆಲ್ಲ ತುಂಬ ನಾನು ಒಡನಾಡಿಯಾಗಿ ನನಗೆ ತುಂಬ ಅವಕಾಶಗಳು ಸಿಕ್ಕಿದೆ. ಅದೆಲ್ಲ ನಾನು ಶ್ರೀಸ್ವಾಮಿಯ ಒಂದು ನನಗೆ ಅನುಗ್ರಹಿಸಿದ ಪುಣ್ಯ, ಪೂಜೆ ಹೆಗಡೆಯವರಿಂದಾಗಿ ನನಗೆ ಸಿಕ್ಕಿದಂಥ ಭಾಗ್ಯ ಅಂತ ನಾನು ಇದನ್ನು ಪುನರಪಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬ ಕಲಾವಿದರೊಟ್ಟಿಗೆ ನನಗೆ ಅನುಭವ ಆಗಿದೆ. ಓಕೆ ಸರ್, ನೀವು ಟೆಂಕು ಮತ್ತು ಬಡಗಿನ ಕೂಡಾಟ ಇರ್ಬೋದು, ಅನಂತರ ಒಂದು ಜೋಡಾಟಗಳು, ಇದರಲ್ಲೆಲ್ಲ ಭಾಗವಹಿಸಿದ್ದೀರಿ. ಬಹಳ ವಿಶೇಷವಾಗಿ ನಮ್ಮ ಊರಿನ ಒಂದು ಅಪ್ರತಿಮ ಸಾಧಕ ಅಂತ ಹೇಳ್ಬೋದು, ಇದೀಗ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರ ಬಗ್ಗೆ ಮತ್ತಷ್ಟು ವಿಸ್ತಾರವಾದಂತಹ ಮಾತುಗಳು, ಮತ್ತಷ್ಟು ವಿಸ್ತಾರವಾದಂತಹ ಮಾಹಿತಿಗಳನ್ನ ಹೊರತೆಗೆಯುವಂತ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ತೇವೆ. ಅದು ಅವರಿಗೆ ಸಮಯ ಕೇಳಿದ್ದೇವೆ. ಆ ವಿನೂತನ ಕಾರ್ಯಕ್ರಮ ಏನು ಮತ್ತು ಹೇಗಿರುತ್ತೆ ಅನ್ನುವಂಥ ಕುತೂಹಲ ನಿಮಗಿದ್ರೆ ಅದಕ್ಕೆ ಆಗಾಗ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಯಾಕೆ ಅಂತಂದ್ರೆ ಆ ವಿನೂತನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಇವರ ಈ ಒಂದು ಟ್ಯಾಲೆಂಟ್ ಅನ್ನ ಮತ್ತು ಇವರ ಈ ಇಡೀ ನೆನಪಿನ ಜರ್ನಿಯನ್ನ ಕೇಳುವಂತಹ ಒಂದು ಸಮಯ ಇದೆ. ಅಲ್ಲಿಯೂ ಕೂಡ ಇವರು ಮಾತನಾಡಲಿಕ್ಕಿದ್ದಾರೆ. ಆ ಒಂದು ವಿಶೇಷ ಸಂದರ್ಶನವನ್ನು ಕೂಡ ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷಿಸಬಹುದು. ಸರ್, ರಾಜ್ಯೋತ್ಸವ ಬಂದಿರೋದಕ್ಕೆ ಸುದ್ದಿಯ ಕಡೆಯಿಂದ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಮನದ ಮಾತುಗಳನ್ನು ಒಂದಷ್ಟು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಮತ್ತು ಇತರರು ಒಟ್ಟು ಸೇರಿಕೊಂಡು ಒಂದು ವಿಸ್ತಾರವಾದಂತಹ ಸಂದರ್ಶನ ಮಾಡ್ಲಿಕ್ಕಿದ್ದಾವೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಮಾತನಾಡುವ. ಇವತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದ ಸರ್. ಧನ್ಯವಾದ. ನಿಮಗೂ ಧನ್ಯವಾದಗಳು. ನಮಸ್ಕಾರ. ಓಕೆ, ಇದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಬಿ ಸೀತಾರಾಮ ತೋಳ್ಪಡಿತಾರವರ ಮನದ ಮಾತು. ಪಂಚೆಶ್ ಕೆ ಚಾಮರಾಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್ ಧರ್ಮಸ್ಥಳ.